ನಾನು 20 ವರ್ಷದ ಮೊದಲು ಆವಾಗ ಇದು ಸಾಮಾಜಿಕ ಜಾಲತಾಣ ಇರಲಿಲ್ಲ. ಆದರೂ ನನಗೆ ಎಲ್ಲಿ ಟಿವಿ ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ಅವಕಾಶ ಸಿಕ್ಕಿದೆ ಅಲ್ಲಿ ನಾನು ಹೇಳಿದ್ದೇನೆ, ಪೊಲೀಸ್ನವರು ಏನಾಗಿದೆ ಹೇಳಿದರೆ ಒನ್ ಸೈಡೆಡ್ ಆಗಿದ್ದಾರೆ. ಈಗ ಮೊನ್ನೆ ಅವತ್ತು ಫೈರಿಂಗ್ ಆದದ್ದು ಜನವರಿಯಲ್ಲಿ ಮಂಗಳೂರಲ್ಲಿ, ಅಗತ್ಯ ಇತ್ತ ಅವತ್ತು. ಆದರೆ ಕಾಂಗ್ರೆಸ್ ಕೂಡ ರೂಲಿಂಗ್ ಮಾಡಿದೆ, ಯಾವ ರೀತಿ ಬದಲಾವಣೆ ಮಾಡಿದೆ. ಪೊಲೀಸ್ನವರಿಗೆ ಒನ್ ಸೈಡೆಡ್ ಹೋಗ್ಲಿಕ್ಕೆ ಬಿಟ್ಟದ್ದು ಯಾರು? ನನಗೆ ಯಾವ ಪಕ್ಷದ ಕೂಡ ಮೇಲೆ ನಾನು ಯಾರ ಮನೆಗೆ ಊಟಕ್ಕೆ ಹೋಗುದಿಲ್ಲ, ನಾನು ಇದ್ದದ್ದಿದ್ದಾಗೆ ಮಾತಾಡುವ. ಏನ್ ಮಾಡಿದ್ದಾರೆ ಇವರು? ಪೊಲೀಸ್ನವರು ಒನ್ ಸೈಡೆಡ್ ಹೋಗುವಾಗ ಹೇಗೆ ಬಿಟ್ಟದ್ದು ಯಾರು? ಜಾಸ್ತಿ ಆಳ್ವಿಕೆ ಮಾಡಿದವರು ಯಾರು ನಮ್ಮ ದೇಶದಲ್ಲಿ? ಇವತ್ತು ನಾವು ಹೇಳ್ತೇವೆ, ಇವತ್ತು ಏನಾಗಿದೆ, ಇದು ಅನ್ನ ಹೋಗಿ ಪಾಯಸ ಆಗಿ, ಪಾಯಸ ಇದ್ದದ್ದು ಸಾರಿ ಮಣ್ಣಾಗಿ, ಮಣ್ಣಿದ್ದದ್ದು ಪಾಯಸ ಆಗಿದೆ. ಇವತ್ತು ಪಾಯಸ ಆಗುವಾಗ ಮಾತಾಡುವುದಲ್ಲ, ಅದು ಅಕ್ಕಿದ್ದದ್ದು ಅನ್ನ ಆಗುವಾಗಲೇ ಜಾಗ್ರತೆ ಮಾಡಬೇಕಿದೆ. ಮಾಡಿದ್ದಾರೆ ಒನ್ ಸೈಡೆಡ್. ಅಲ್ಲಿಗೆ ಎವಿಡೆನ್ಸ್ ಇತ್ತು, ಯಾರು ಮಾಡಿದ್ದಾರೆ ಅದರ ಸಾಕ್ಷಿ ಇಟ್ಕೊಂಡು ಯಾರು ಮಾತಾಡಲಿಲ್ಲ. ಹಾಸ್ಪಿಟಲ್ ಒಳಗೆ ICICI ಒಳಗೆ ಪೊಲೀಸ್ ಬಂದರು. ಏನಪ್ಪ ಹಾಸ್ಪಿಟಲಲ್ಲಿ ಏನು ಮಾಡಿದರು? ಮ್ಯಾನೇಜ್ಮೆಂಟ್ ಹಾಕಬೇಕಿತ್ತು ಒಂದು 100 ಕೋಟಿಗೆ ಪರಿಹಾರಕ್ಕೆ ಒಂದು ಕೇಸ್ ಒಳಗೆ ಎಂಟ್ರ್ ಆದದಕ್ಕೆ. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದವ, ಆಸ್ಪತ್ರೆಗೆ ಅದರ ಪವಿತ್ರತೆ ಉಂಟು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಪವಿತ್ರತೆ ಉಂಟು. ಯಾವಾಗ ಬಿಟ್ಟರು ಇವರು? ಆವತ್ತು ಚೆಕ್ ಮಾಡಿದ್ದಾರೆ. ಹೀಗೆ ಮಾರ್ಗದಲ್ಲಿ ಪೊಲೀಸ್ ಎದುರು ಹೊಡೆಯುವಾಗ ಇವರು ಬಿಡ್ತಿರ್ಲಿಲ್ಲ ಪೊಲೀಸ್ನವರು. ಇವರಿಗೆ ಬಿಸಿ ಆಗದೆ ಬೆಣ್ಣೆ ಕರಗದು. ಯಾರು ಬಿಸಿ ಮಾಡಿದ್ದಾರೆ ಈ ಬೆಣ್ಣೆಯನ್ನು? ಒಬ್ಬ ಕಾಮನ್ ಮ್ಯಾನ್ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ IPC ಅಲ್ಲಿ ಸೆಕ್ಷನ್ ಅಲ್ಲಿ ಇಲ್ಲದನ್ನ ಹಾಕಿ ಬಿಡ್ತಾರೆ, ಈಗ ಜಾಮೀನು ತಿಕ್ಕರೆ ಬಲ್ಲಿ ಅಂತ ಹೇಳಿ. ಇಲ್ಲಿ ಇಷ್ಟೆಲ್ಲ ಅನಾಹುತ ಮಾಡಿದ್ರು ಕೂಡ ಇವರಿಗೆ ತಾಕತ್ತಿಲ್ಲ. ಪೊಲೀಸ್ ಕೆಲಸ ಅಂತ ಹೇಳಿದ್ರೆ ಸರ್ಕಾರಿ ಸಂಬಳ ತಗೊಳ್ಳೋದು, ಅದಕ್ಕೆ ಕಾನೂನಿದೆ. ಆ ಕಾನೂನು ಪ್ರಕಾರ ಮಾಡಬೇಕೇ ಹೊರತು ಕಾನೂನನ್ನ ಒಂದು ರಾಜಕೀಯ ಪಕ್ಷದ ಅಡಿಯಾಲಾಗಿ ಕಾಕಿ ಯಾಕೆ ಹಾಕಬೇಕು? ಕಾಕಿಗೆ ಗೌರವ ಬೇಕು. ಯಾಕೆ ಕಾಕಿ ಹಾಕಬೇಕು? ಅದಕ್ಕೆ ಅದರದ್ದಾದಂತ ಗೌರವ ಮತ್ತು ಘನತೆ ಇದೆ. ಅದನ್ನ ಪೊಲೀಸ್ನವರು ಕಾಪಾಡಿಕೊಂಡು ಬರಬೇಕು. ಜನರಿಗೆ, ಸಾಮಾನ್ಯ ಜನರಿಗೆ ಹೇಗಿರಬೇಕು? ಮಂಗಳೂರು ಅಂತ ಹೇಳಿದ್ರೆ ವ್ಯವಸ್ಥಿತ ನಗರ, ಏನೂ ತೊಂದರೆ ಇಲ್ಲ, ಯಾವ ಹೊತ್ತಲ್ಲಿ ಕೂಡ ಬೇಕಾದ್ರೆ ನಾವು ಎಲ್ಲಿಗೆ ಬೇಕಾಗಿ ಹೋಗಿ ಬರ್ಬೋದು ಅಂತೇಳಿ.